ನಮಸ್ಕಾರ ನಮಸ್ಕಾರ. ಇಲ್ಲೂ ಅಲ್ಲ ಇದು ಊರು ಯಾರು ಗೊತ್ತಾ? ಕಾಶಿದೇಶದ ಹೊರಭಾಗದಲ್ಲಿ ಒಂದು ಸ್ಮಶಾನ ಇದೆ. ಹೌದು. ಆ ಸ್ಮಶಾನ ಕೊಡೆಯಲ್ಲ ವೀರವಾಹು ಕರೀತಾರೆ. ಎಷ್ಟೋ ಕಾಲವಾಯಿತು, ತಲೆಮಾರುಗಳಿಂದ ಉದ್ಯೋಗ ಇದೆ. ಒಳಗೆ ನಾವು ಇಲ್ಲಿ ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೇವೆ. ಕೆಲಸ ಯಾವುದು? ಹೆಣಸುವುದು ಕೆಲಸ. ಹೆಣಸುವುದಕ್ಕೆ ಎಲ್ಲರಿಗೂ ಆಗುವುದಿಲ್ಲ, ನಮ್ಮಂತವರಾಗಬೇಕು. ಹಾಗಾಗಿ ಯಜಮಾನರಾಗಿ ಇಲ್ಲಿಯವರು ಆ ಹೆಣಸುವುದು ನಮ್ಮ ಕೆಲಸ. ಹೆಣಸುವುದಕ್ಕೆ ಕ್ರಮ ಇದೆ. ಹೇಗೆ? ಒಂದು ಬಿಡಿ ಬಟ್ಟೆ, ಹೊಸ ಮಾಡಿ, ಒಂದು ಹಿಡಿಯ, ಆಮೇಲೆ ಒಂದು ಹಾಲ, ಇದನ್ನು ಸಲ್ಲಿಸಬೇಕು. ಸಲ್ಲಿಸಲಿಕ್ಕೆ ಹೆಣಸುವುದಕ್ಕೆ ಅವಕಾಶವಿಲ್ಲ. ಹಾಗೆಯೇ ಎಷ್ಟೋ ಕಾಲದಿಂದ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಈಗ ಸ್ವಲ್ಪ ಪ್ರಾಯ ಆಗಿದೆ, ಗೊತ್ತಾಗ್ತದೆ. ಈ ಸಮಯದಲ್ಲಿ ಯಾರಾದರೂ ಸಹಾಯ ಬಹಳ ಒಳ್ಳೆಯದು. ಕಾಣುವುದಕ್ಕೆ ಒಳ್ಳೆಯ ವರ್ಗದಲ್ಲಿ ಹುಟ್ಟಿದ ಆದರೆ ನಿನ್ನನ್ನೇ ನೀನು ಮಾಡಿಕೊಡ್ತಾ ಇದ್ದ ದುಃಖಿಸ್ತಾ ಇದೆಯಲ್ಲ, ಆ ಸ್ವರ ಕೇಳಿ ನನಗೆ ಬಂದಿದ್ದೇನೆ. ಏನು ನಿನ್ನನ್ನೇ ನೀನು ಮಾಡಿಕೊಳ್ಳುವುದಕ್ಕೆ ಏನಾದರೂ ಕಾರಣವಿದೆ? ನೀನು ಯಾರು? ನಿನ್ನ ಹೆಸರೇನು? ಯಾಕಾಗಿ ಈ ರೀತಿಯಾಗಿ ಇದ್ದಾಗಿ ಹೇಳಬಹುದಾ? ಯಾಕೆಂದಿಲ್ಲ ಹೌದಯ್ಯ, ನಿನ್ನನ್ನು ನಾನು ತಿಳಿದ್ರು ನನ್ನ ಜನ ಅಗತ್ಯ ಇದೆ. ಆದರೆ ನಿನ್ನ ಕೈ ಎಷ್ಟು? ಎಷ್ಟು ಬೇಕಾಗಿತ್ತು ನಿನಗೆ? ಒಂದು ಆನೆಯ ಮೇಲೆ ನಿಂತನೇ ಹಿಡಿಯುವುದನ್ನು ಅವರೇನು ಮೇಲಕ್ಕೆ ಹಾಕಿದ ಎಚ್ಚೆತ್ತರಕ್ಕೆ ಹೋಗಲು ಹತ್ತಿರವಾಗಿ ನೀವು ಕೊಟ್ಟಿದ್ದಾರೆ. ನೀವು ಹೇಳಿದ ಒಂದು ಎತ್ತರವಾದಂತಹ ಅದರ ಮೇಲೆ ನಿಮ್ಮ ಆಧಾರ ಹೋಗಬೇಕು. ಅವನ ಹೊಳೆಯನ್ನು ಮಾಡಿಸಬೇಕು. ಅದು ಎಚ್ಚೆತ್ತರಕ್ಕೆ ಹೋಗ್ತದೋ ನಮ್ಮ ನನಗೆ ನೋಡಿದ ಕಡಿಮೆ ಅಯ್ಯ, ಅಷ್ಟೇನು ಹೊನ್ನ ರಾಶಿಯನ್ನು ಕೊಟ್ಟರೆ ನೀನು ನಂಬಿಕಸ್ತನಾಗಿ ಕೇಳುತ್ತೀಯ. ಅಂತಹ ಮಾತುಗಳನ್ನು ಯಾವತ್ತೂ ಮಾಡಬೇಕು. ಅದು ಯಾರು ಮಾಡಲೇಬಾರದು. ಅದು ಕಠಿಣವಾದ ಮಹಾಶಬ್ದ. ತಾಯಿ ಎಂದು ಯಾರು? ದೇವರಿಗೆ ಸಮ. ಏನು ಹೌದು, ಹೌದಾ? ಸೂರ್ಯ ಬರುವುದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ವೇಗವಾಗಿ ಇವರಿಗೆ ಪಟ್ಟಿಗೆ ಹೋಗ್ಲಿಕ್ಕೆ ಆಗಲಿ. ನಾನೇ ಮತ್ತೆ ನಾವು ಕಾಣುವುದಕ್ಕೆ ಮಾತ್ರ ನಾವು ಬೇರೆ
ಆ ವಿಶೀಲನದಿಂದ ನಾನು ಮುಕ್ತನಾಗಿದ್ದೇನೆ ಎನ್ನುವ ನನ್ನ ತೀರ್ಮಾನವನ್ನು ತೋರಿದರೆ ನಮಗೆಲ್ಲ ದುಃಖಗಳನ್ನು ಮಾಡಲಾಗಿದೆ. ನೋಡಿ, ಬನ್ನಿ ಏರಿ ಎಲ್ಲ ಕಟ್ಟಿದ್ದಾರೆ. ಎಷ್ಟು ಹಿತವಾಗಿದೆ ಎಂದು ನಾನು ಹೇಳಿದ್ದೇನೆ. ಆದ್ದರಿಂದ ಇದು ಅಯ್ಯೋ ಕಾಲು ಅಯ್ಯೋ ನಾವೇನೋ ಹಾಗೆ ಹೇಳಕೂಡದು. ನಿನ್ನ ಮನಸ್ಸಿಗೆ ನನ್ನಿಂದೇನಾದರೂ ನೋವಾಗಿದ್ರೆ ಈ ಪ್ರಸಂಗಕ್ಕೆ ನಿಮ್ಮಂತವರು ಅಡಿಗರಿಗೆ ನಮ್ಮನ್ನು ಶಿಕ್ಷಿಸಿಯಾದರೂ ನೆನಪಿಸಲೇ ಇಟ್ಟಿದ್ರೆ ಕೊಡುವುದರ ಮೌಲ್ಯ ನನಗೂ ಸ್ವಲ್ಪ ನಾನು ಮನಸ್ಸಿಗೆ ಯಾಕೆ ಗುರುಗಳ ಹೇಳಿದಂತಹ ಮಾತಿಗಾಗಿ ನಿನ್ನನ್ನು ಆವಾಗ ಬೆಳೆಸುತ್ತಾ ಇದ್ದ. ಆದರೆ ನಾನು ಯಾವ ಶಿಕ್ಷೆ ಕೊಟ್ಟು ನಿನ್ನ ಬಾಯಿಂದ ಇಷ್ಟರವರೆಗೆ ಒಂದೇ ಒಂದು ಸುಳ್ಳು ಒಂದು ವಾಕ್ಯ ಹೇಳ್ತಿದ್ದೆ ನನಗೆ ಆಗಿಲ್ಲ. ಆದರೆ ನೀನು ಕೊಟ್ಟ ಮಾತಿನ ಪ್ರಕಾರ ಗುರಿ ಅಂತಂಗದ ನಾನು ಮೊದಲಾಗಿ ಆ ಸಮಯ ಇವರೇ ನಿನ್ನೊಟ್ಟಿಗೆ ಬರುವುದು ಅಂತ ಅವರು ಹೇಳಿದ್ರು. ನೀವು ಬರುವುದು ನಾನು ಖಂಡಿತ ಈ ಕೆಲಸಕ್ಕೆ ನೀವೇ ಬರ್ತೀರೋ ಎನ್ನುವ ಅನುಮಾನ ಬಂದಿದ್ದೇನಲ್ಲ. ಹಾಗಾಗಿ ಅಲ್ಲ ನಿನ್ನ ಕಾರ್ಯ ನಿರ್ವಹಿಸಿದ್ದೇನೆ. ಆದರೆ ಒಂದು ಇಷ್ಟರವರೆಗೆ ಯಾವ ಸಂಖ್ಯಾತನ್ನು ಹೇಳಿಕೊಂಡಿದ್ದ ಯಾವ ಕಾರಣಕ್ಕೂ ನಿನ್ನ ಮನಸ್ಸಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಆ ಸತ್ಯವನ್ನು ನೀನು ವಿಡದಿಂದ ಆ ಸತ್ಯವೇ ನಿನ್ನನ್ನು ಕಾಪಾಡಿದ. ಖಂಡಿತವಾಗಿ ನಾನು ಸಿಂಹಾಸನವನ್ನು ಏರುವ ಕಾಲದಲ್ಲಿ ರಾಜದಂಡವನ್ನು ನನ್ನ ಕೈಗೆ ಕೊಟ್ಟ
ಚಿನ್ನಲಿ ನಡೆದಿರು ಬಹುಪರಿ ವ್ಯರ್ಥ ಎಣ್ಣಿಸು ನೀ ಪರಿ ಅಳಲರಿರು ಪುಣ್ಯಗೀನರು ಪುಣ್ಯಗೀನರು ನಾವಿಂದು ಎಂದು ಕಣ್ಣಾರೆ ನೋಡಿದೆನು ನಾನಿಂದು ಚಿನ್ನ ನನದಿರು ಮಗನೇ ಕಂದ ಈ ಮನೆಯವರು ಹೇಳಿರುವಂತಹ ಕೆಲಸವನ್ನು ನಾವು ಮಾಡಲೇಬೇಕು. ಒಂದು ವೇಳೆ ಕಟ್ಟಿದೆ ಉಂಟಾರೆ ಅಥವಾ ಆಗುವುದಿಲ್ಲ ಎಂದು ಈ ಮನೆಯವರನ್ನು ನಾವು ದೂರದೆ ಉಂಟಾರೆ ನಿನ್ನ ತಂದೆಯವರ ಸತ್ಯಕ್ಕೆ ನಾವು ಯೋಚನೆ ಮಾಡಿದ ಈ ಮನೆಯವರು ಕೊಡುವ ಕಷ್ಟವನ್ನು ಸ್ವಲ್ಪವೇನೂ ಈ ಮನೆಯವರ ಕುರಿತಾಗಿ ಆ ಕಡೆ ಈ ಕಡೆ ಹೇಳುತ್ತಲೇ ಇದ್ದಾರೆ. ಒಡೆಯ ಅಭಿಕೋಟಿ, ಹೆಂಡತಿ ಮಹಾಮೂರ್ತಿ, ಮಗ ಕಡು ದೂರ, ಸೊಸೆಯ ಅಧಿಕ ನಿಷ್ಠುರು, ಮನೆಯ ನಡೆಯುವರು ನಿತ್ಯವಾದ ಪಶುಗಳು ಇಂತಹ ಮನೆಯಲ್ಲಿ ನಾವಿದ್ದೇವೆ. ಈ ಮನೆಯವರ ವಿಚಾರವನ್ನು ಬಿಡು. ಹಾಲು ಕರೆಯುವುದಕ್ಕೆ ಹಟ್ಟಿಗೆ ಹೋದರೆ ಆ ದನ ಕರುಗಳು ನಮಗೆ ಕುಡಿಯುತ್ತವೆ, ಆಯುತ್ತವೆ. ಹೇಳು, ನಾವು ಆ ದನಕರುಗಳಿಗೆ ಏನು ಮಾಡುತ್ತೇವೆ? ಹಾಗಾದರೆ ನಮ್ಮ ಪ್ರಾರಂಭ ಇದನ್ನು ನಾವು ಅನುಭವಿಸಬೇಕನ್ನದೇ ಏನೂ ಇಲ್ಲ. ಕಷ್ಟವೆಂದರೆ ಏನಿಲ್ಲ. ಆ ಭಗವಂತ ನಮ್ಮ ಪಾಲಿಗೆ ಏನನ್ನು ಕೊಡುತ್ತಾನೋ ನಾವು ಅದನ್ನು ಅನುಭವಿಸಲೇಬೇಕು. ಕನಸಿನ ನಾವು ಈ ಮನೆಯ ಯಜಮಾನಿಗೆ ನಾವು ಆಪತ್ತಿನಿಂದ ಬೇಕಾದಷ್ಟು ನಮಗೆ ಹಣವನ್ನು ನೀಡಿ ನಮ್ಮ ಸತ್ಯವನ್ನು ಉಳಿಸುವುದಕ್ಕೆ ಉಪಕಾರವನ್ನು ಮಾಡಿದ ಪುಣ್ಯ. ಆದ್ದರಿಂದ ಆಗುವುದಿಲ್ಲ ಇಲ್ಲ ಒಳ್ಳೆಯದು ಬೇಕಾದರೆ ಈ ಮನೆಯಲ್ಲಿ ಎಲ್ಲ ಕೆಲಸವನ್ನು ನಾನೇ ಮಾಡ್ತೇನೆ. ನಿನ್ನ ಕೆಲಸವನ್ನು ನನ್ನ ಕೆಲಸವನ್ನು ನಾನೇ ಮಾಡ್ತೇನೆ. ಅದಕ್ಕಾಗಿ ಹೋಗುವುದಿಲ್ಲ, ಮನೆಗೆ ಭಯ ಆಗ್ತದೆ. ನಿನ್ನ ಜೊತೆ ಹುಡುಗರು ಇದ್ದಾರಲ್ಲ, ಎಲ್ಲ ಅವರನ್ನು ಬಿಟ್ಟು ಹೋಗ್ತಾರೆ ತಾಯಿ. ಈಗ ಇಲ್ಲಿವರೆಗೆ ಬರ್ತಾರೆ, ಆಮೇಲೆ ಕಾಲಿನಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾರೆ. ಅವರನ್ನು ನಾನು ಅಪ್ಪೋದಿಲ್ಲ, ನಾನು ಹೋಗುವುದಿಲ್ಲ. ಆ ಹುಡುಗರೆಲ್ಲ ಜೊತೆಯಾಗ್ತಾರೆ. ನೀನೊಬ್ಬನೇ ಬೇರೆಯಾಗಿ ಹಾಗೆ ನೀನೇ ಏನೋ ಹುಡುಗರಿಗೆ ಜಗಳ ಮಾಡಿದ್ರು ಅಲ್ಲದೆ ಇದ್ದರೆ ಅವರೆಲ್ಲರೂ ಗೊತ್ತಾಗ್ತದೆ. ನೀನು ಯಾಕೆ ಬೇರೆಯಾಗಿ ಹೇಳು? ಕೂಡಲಪ್ಪ ಜೊತೆಗಾರರಾಗಿ ಬಂದಂತಹ ಮಕ್ಕಳಿಗೆ ಏರಿ ಜಗಳ ಮಾಡಿಕೊಡುತ್ತೆ. ಎಲ್ಲವೂ ನಾವು ಹೋಗುವುದಿಲ್ಲ. ಆ ಮಕ್ಕಳಿಗೆ ನಾನು ಹೇಳ್ತೇನೆ, ನಿನ್ನನ್ನು ಬಿಟ್ಟು ಹೋಗಬೇಡಿ, ನಿನ್ನ ಜೊತೆಗೆ ನೀನು ಹಾಗೆ ನಾನು ಎಲ್ಲ ಇಲ್ಲ. ನೀನು ಏನು ಹೇಳಿದ್ರು ನಾವು ಹೋಗುವುದಿಲ್ಲ. ನನಗೆ ಮನೆಯೊಳಗಡೆ ಸಾಕಷ್ಟು ಕೆಲಸವಿದೆ. ನಾನು ಕೆಲಸ ಮಾಡದೇ ಇದ್ದರೆ ನಾನು ನೀವು ಮಾತಾಡುತ್ತಾ ಇರುವುದು ಆ ಮನೆಯೊಳಗೆ ನೋಡಿದರೆ ನನಗೂ ಹೊಡೆಯುತ್ತಾರೆ, ನಿನಗೂ ಹೊಡೆಯುತ್ತಾರೆ. ನಿನಗೆ ಸಹಾಯಕರಾಗಿ ನಾನು ಬರ್ತೇನೆ. ನೀನು ಹೋಗ್ತಿಲ್ಲ ನೋಡು, ನನಗೆ ಸಿಟ್ಟು ಬರುತ್ತದೆ. ಹೋಗು ಹೋಗು, ಹಠ ಮಾಡಬೇಕು. ಇಲ್ಲ ಹೋಗು, ಇಲ್ಲ ಹೋಗು, ಇಲ್ಲ ಇದು ತನಕ ನಿನ್ನನ್ನು ಮುದ್ದಾಡಿದರೆ ಹೊರತು ನಿನಗೆ ಹೊಡೆದುದಿಲ್ಲ. ಆದರೆ ಬಡತನ, ಈ ಬಡತನ ನನ್ನ ಕೈಯಲ್ಲಿ ಹೊಡೆಸಿಬಿಟ್ಟಿದ್ದು ಬರುವುದು. ಯಾರಿಗೂ ಸಿರಿತನ ಇದ್ದು ಬಡತನ ಬರಕೂಡದು.
ಏನು ಮರಳಿ ಬರುವುದಿಲ್ಲ. ಕುಡಿದು ಹಾಗಾದ್ರೆ ಕುಡಿದು ಹೋಗಿ ಬರುತ್ತೇನೆ ಎನ್ನಬೇಕೆ ಹೊರತು ಹೋದವ ಬರುವುದಿಲ್ಲ ಎಂದು ಕುಡಿದು ನಾವು ಯಾವಾಗಲೂ ಶುಭವನ್ನೇ ಆಡಬೇಕು. ಕೆಟ್ಟ ಮಾತುಗಳನ್ನು ಮನೆಯಲ್ಲಿ ಆಡಬಹುದು. ಮನೆಯಿಂದ ವಾಸ್ತು ದೇವತೆ ಅಸ್ತು ಅಸ್ತು ಎನ್ನುತ್ತಿರುವುದು. ಕೆಟ್ಟ ಗಳಿಗೆ ಹೇಳಿದ ಮಾತು ಸತ್ಯವಾಗಿರುವುದಂತೆ. ಹೋಗಿ ಬರುತ್ತೇನೆ ನನ್ನ ಚಿನ್ನ, ಹೋಗಿ ಬರುತ್ತೇನೆ. ಈ ಮನೆಯೊಳಗೆ ತಾಳಿ